ಎಲ್ಲರಿಗೂ ನಮಸ್ತೆ. ನಾನು ರವಿಚಂದ್ರ ಕನ್ನಡಿಗಟ್ಟೆ. ದುಷ್ಯಂತ ಶಕುಂತಲೆಯ ಪೌರಾಣಿಕವನ್ನು ಆಧಾರವಾಗಿಟ್ಟುಕೊಂಡು ಸಂಕಲನ ಮಾಡಿದಂತಹ ಪ್ರಸಂಗ ವಿಶ್ವಾಮಿತ್ರ ಮೇನಕೆಯರ ಸಮ್ಮಿಲನದಿಂದ ಜನಿಸಿದ ಶಕುಂತಲೆಯ ಜೀವನಾಧಾರಿತ ಕಥೆಯನ್ನೊಳಗೊಂಡ ಪ್ರಸಂಗ. ಶ್ರೀಯುತ ವಾಸುದೇವರಂಗ ಭಟ್ಟರು ಸಂಕಲನ ಮಾಡಿದ್ದಾರೆ. ಮೇಳದ ಯಜಮಾನರಾದ ಶ್ರೀ ಶಾಂಭಟ್ಟರ ಸಮರ್ಥ ನಿರ್ದೇಶನದೊಂದಿಗೆ ಈ ಪ್ರಸಂಗವು ಅತ್ಯುನ್ನತ ಪ್ರದರ್ಶನವನ್ನು ಕಾಣುತ್ತಾ ಇದೆ. ಎಲೆಯ ನಿಲಯ ಬಿಟ್ಟು ಹೋಗುವೆ ನಲ್ಲ ಕಾದಲನ ಸದನವಿಂದು ಸೇರುವೆ. ಭಾರತ ಜನನಿ ಪ್ರಸಂಗದಲ್ಲಿ ಉತ್ತಮ ಕಲಾ ಸಂಯೋಜನೆ ಮಾಡಿದ್ದಾರೆ ಶ್ರೀಯುತ ರಂಗಭಟ್ಟರು. ಉತ್ತಮ ಪದ್ಯ ರಚನೆ ಎಂ.ಕೆ. ರಮೇಶಾಚಾರ್ಯರು ಮತ್ತೆ ಪ್ರಸಾದ್ ಭಾಗವತರು, ಮುಗಿಬೆಟ್ಟು ಭಾಗವತರು ಮಾಡಿದ್ದಾರೆ. ಪ್ರೀತನ ಗೃಗ ಸೇರು ಸುಗುಣೆ ಸೋಜಾತೆಗೆ ನೀತಿಗಿದ ಹೋದಮ್ಮ ಜಾಣೆ ಸಚ್ಚರಿತೆಗೆ ಗೌತಮಿ ಅನಸೂಯೆ ಪ್ರಿಯಂಬದನಿಲ್ಲ ದಾತಿ ಜನನಿ ಕರೆದೊಯ್ವರು ಪ್ರೀತನ ಕೃಗ ಸೇರು ಸುಗುಣಿ ಸೋಜಾತಿ ನೀತಿಗಿದ ಹೋದಮ್ಮ ಜಾಣೆ ಸಚ್ಚರಿತೆ ಈ ಪ್ರಸಂಗವನ್ನು ಎಲ್ಲರೂ ನೋಡಲೇಬೇಕು ಅಂತ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಸಾಂಸಾರಿಕವಾಗಿ ಒಂದು ಹೆಣ್ಣು ಮಗಳೊಬ್ಬಳ ಕಷ್ಟವನ್ನು ಈ ಪ್ರಸಂಗದಲ್ಲಿ ಬಿಂಬಿಸಿದ್ದಾರೆ. ಹಾಗಂತೇಳಿ ಆಡಂಬರದ ಪ್ರಸಂಗ ಅಲ್ಲ, ಭಾರಿ ಹೊಡೆತ ಬಡಿತಗಳ ಪ್ರಸಂಗ ಅಲ್ಲ, ಮಾರ್ಮಿಕವಾದ ಭಾವನೆಗಳ ಪ್ರಸಂಗ. ಆದ್ದರಿಂದ ಎಲ್ಲರೂ ಇಷ್ಟಪಡ್ತಾರೆ. ಹಾಗಾಗಿ ಎಲ್ಲರೂ ನೋಡಿ ನಮಗೆ ಉತ್ತಮ ಸಹಕಾರವನ್ನು ಕೊಡಬೇಕಾಗಿ ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತಾ ಇದ್ದೇನೆ. ಗಾಂಧರ್ವಿಕೆಯ ವಿವಾಗ ತನು ಹೊಂದಿಸಿ ಮುರಿದಿತು ಹೃದಯದ ಮೋಗ ಒಂದಾಗಿಗ ದ್ವಯ ಜೀವ ಒಂದಾಗಿಗ ದ್ವಯ ಜೀವ ಮೂಲತಃ ಇದು ಮಹಾಭಾರತದ ಕಥೆ. ಚಂದ್ರವಂಶದ ಬೆಳವಣಿಗೆಯಲ್ಲಿ ಒಂದು ಪ್ರಧಾನವಾದ ವ್ಯಕ್ತಿ ದುಷ್ಯಂತ ಶಕುಂತಲೆಯ ಮೂಲಕ ಸರ್ವದಮನ ನಾಮಕನಾದ ಮಗನನ್ನು ಪಡೆದು ಅವನೇ ಭರತನಾಗಿ ಮುಂದೆ ಪ್ರಸಿದ್ಧನಾಗ್ತಾನೆ. ಈ ಆಖ್ಯಾನ ಕಾವ್ಯ ಪರಂಪರೆಯಲ್ಲೇ ಭಿನ್ನ ಭಿನ್ನ ಆಯಾಮವನ್ನು ಹೊಂದಿ ಬೇರೆ ಬೇರೆ ಕವಿಗಳಿಂದ ಪುನರ್ನಿರ್ವಚನಕ್ಕೆ ಒಳಗಾದದ್ದು. ಜಗತ್ಪ್ರಸಿದ್ಧ ಸಂಸ್ಕೃತ ಕವಿಯಾದ ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ಮುಖ್ಯವಾಗಿ ಇದೇ ಕಥಾಸೂತ್ರವನ್ನು ಇರಿಸಿಕೊಂಡು ಹಣೆಯಲ್ಪಟ್ಟ ಅಸದೃಶವಾದ ಅನುಪಮವಾದ ಕಾವ್ಯ. ನಾವು ಈ ವರ್ಷದ ಪ್ರಸಂಗಕ್ಕೆ ಈ ಕಥೆಯನ್ನು ಮೂಲವಸ್ತುವಾಗಿರಿಸಿಕೊಂಡು ಹೋಗುವ ಎಂಬ ಆಶಯ ನಮ್ಮ ಮೇಳದ ಯಜಮಾನರಾದಂತಹ ಡಾಕ್ಟರ್ ಟಿ ಶಾಂಭಟ್ಟರು. ಈ ಹಿಂದೆ ಕರ್ನಾಟಕ ಮೇಳದಲ್ಲಿ ಹಾಗೆ ಬೇರೆ ಬೇರೆ ಮೇಳಗಳಲ್ಲಿ ದುಷ್ಯಂತ ಶಕುಂತಲೆಯರ ಕಥೆಯನ್ನು ಆಗೊಮ್ಮೆ ಈಗೊಮ್ಮೆ ಕಂಡ ಹಿನ್ನೆಲೆಯಿಂದ ಆ ಸ್ಮರಣೆಯನ್ನು ಇರಿಸಿಕೊಂಡು ಹೊಸದಾಗಿ ಇದನ್ನೊಂದು ರಚಿಸಿ ನಮ್ಮ ಮೇಳದ ಸಂಯೋಜನೆಗೆ ಒಗ್ಗುವಂತೆ ಮಾಡಬೇಕು, ನಮ್ಮ ಮೇಳದ ಕಲಾವಿದರಿಗೆ ಅದು ಸಮನ್ವಿತವಾಗುವಂತೆ ಮಾಡಬೇಕು ಎಂಬುದು ಅವರ ಆಶಯ. ನಾವು ಈ ಪ್ರಯೋಗದಲ್ಲಿ ಒಂದು ವಿಶಿಷ್ಟ ಸಂಯೋಜನೆಯನ್ನು ಮಾಡಿದ್ದೇನು ಅಂದರೆ, ಮಹಾಭಾರತದ ಕಥಾಸೂತ್ರವನ್ನು ಇರಿಸಿಕೊಂಡು ಕಾಳಿದಾಸನ ಕಥಾತಂತುವನ್ನು ಇರಿಸಿಕೊಂಡು ಅದೆರಡನ್ನು ಸಂಯೋಜಿಸಿ ಸಮನ್ವಯಗೊಳಿಸಿ ನಮ್ಮ 5-6 ಗಂಟೆಗಳ ಕಾಲ ಪ್ರದರ್ಶಿತವಾಗುವಂತಹ ಈ ಕಥೆಯನ್ನು ಸಂಯೋಜಿಸಿದ್ದೇವೆ. ಶರಜಮುಖಿ ಬಳಿ ಬಾರಿ ಬಾರಿ ಬಾರಿ
ದುಷ್ಯಂತನಿಗೆ ಸರ್ವದಮನಗಿಂತ ಮೊದಲು ತನ್ನ ಜ್ಯೇಷ್ಠ ಪತ್ನಿಯಲ್ಲಿ ಉದಿಸಿದಂತಹ ಜನಮೇಜಯನ ಪ್ರಸ್ತಾವ ರಾಜ್ಯಾಧಿಕಾರ ಸರ್ವದಮನನಿಗೋ ಜನಮೇಜಯನಿಗೋ ಎಂಬ ಸಂದೇಹ, ವಾಗ್ವಾದ ಇತ್ಯಾದಿ ಅಂಶಗಳು ಸೇರಿವೆ. ವಿಶ್ವಾಮಿತ್ರ ಮೇನಕೆಯರ ಪ್ರಣಯದಿಂದ ಆರಂಭ, ಮೇನಕೆ ಮನ್ಮಥ ಮಾರುತರು ಧರೆಗಿಳಿಯುವ ರೂಪಕದಿಂದ, ನೃತ್ಯ ರೂಪಕದಿಂದ ಕಥಾರಂಭವಾಗುತ್ತದೆ. ಜನಮೇಜಯನ ಆಕ್ಷೇಪಕ್ಕೆ ಅಶರೀರವಾಣಿಯ ಪರಿಹಾರವನ್ನು ಒದಗಿಸಿ ಸರ್ವದಮನನೇ ಮುಂದೆ ಭರತ ವಂಶಕ್ಕೆ, ಭರತ ಅಂತ ಅನ್ನಿಸ್ತಾನೆ. ಸರ್ವದಮನನೇ ಭರತ ಎಂಬ ಹೆಸರಿನಿಂದ ಪ್ರಸಿದ್ಧನಾಗುತ್ತಾನೆ. ಯಾಕೆಂದ್ರೆ ಚಂದ್ರವಂಶವನ್ನು ಅವನು ಭರಿಸುವುದರಿಂದ ಅವನು ಭರತ. ಅವನ ಹಿಂದೆ ಉದಿಸಿದ ಆ ವಂಶದವರು, ಆ ನಂತರದವರು ಭಾರತರು ಅಂತ ಆಗುತ್ತಾರೆ. ಆ ಕಾರಣದಿಂದ ಭರತನ ತಾಯಿ ಭಾರತ ಜನನಿ ಅಂತ ಅನ್ನಿಸ್ತಾರೆ. ದುಷ್ಯಂತ ನಿನ್ನ ಮತ್ತು ಶಕುಂತಲೆಯ ಮಗನಾದ ಸರ್ವದಮನನೇ ಮುಂದೆ ಈ ವಂಶವನ್ನು, ಈ ರಾಜ್ಯವನ್ನು ಮುನ್ನಡೆಸುತ್ತಾನೆ. ನೀನು ಇವನನ್ನು ನಿನ್ನ ಮಗನಾಗಿ ಮುಂದೆ ಭರಿಸುವುದರಿಂದ ಇನ್ನು ಮುಂದೆ ನಿನ್ನ ಮಗ ಭರತನೆಂದು ಖ್ಯಾತನಾಗುವ. ಈ ವಂಶದ ಪೂರ್ವಜರು, ಮುಂದಿನವರು ಈ ಭರತನಿಂದಾಗಿ ಭಾರತರು. ಹಾಗಾಗಿ ಶಕುಂತಲೆ ಭಾರತ ಜನನಿ, ಭಾರತ ಜನನಿ, ಭಾರತ ಜನನಿ. ಪಕ್ಕನೆ ಒಂದು ಪ್ಯಾಟ್ರಿಯಾಟಿಕ್ ಹೆಸರಿನ ಹಾಗೆ ಅದು ಇಂಪ್ರೆಷನ್ ಕೊಡ್ತದಾದ್ರೂ ನಿಜವಾಗಿ ಭರತನ ಜನನಿ ಆದದ್ದರಿಂದ ಅವಳು ಭಾರತ ಜನನಿ, ಭರತ ವಂಶಕ್ಕೆ ಜನನಿ ಆಗಿದ್ದವಳು. ಆ ವಂಶದ ಬೆಳವಣಿಗೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದವಳು ಎಂಬ ಅರ್ಥದಲ್ಲಿ ಈ ಶೀರ್ಷಿಕೆಯನ್ನು ನಾವಿರಿಸಿದ್ದೇವೆ. ಹೊಸದಾಗಿ ಮೂಡಿಬರುವಂತಹ ಪೌರಾಣಿಕವಾದಂತಹ ಉತ್ತಮ ಆಶಯಗಳನ್ನು ಹೊಂದಿದ ಕಥೆಯನ್ನು ಮುಕ್ತವಾಗಿ ಸ್ವೀಕರಿಸುವ ಸಹೃದಯ ಪ್ರೇಕ್ಷಕರ ಬೆಂಬಲದಿಂದ ಸತತವಾದ ಪ್ರದರ್ಶನಗಳನ್ನು ಕಾಣುತ್ತಾ ಈ ಪ್ರಸಂಗ, ಇದರ ಪ್ರದರ್ಶನ ಯಶಸ್ಸಿನ ಪಥದಲ್ಲಿ ಬಹುದೂರ ಸಾಗುತ್ತಾ ಇದೆ. ಇನ್ನೂ ಬಹಳ ದೂರ ಸಾಗುವ ನಿರೀಕ್ಷೆ ಪ್ರತೀಕ್ಷೆಗಳನ್ನು ನಮಗೆ ಮೂಡಿಸಿದೆ. ಯಕ್ಷಗಾನ ಪ್ರಿಯರಾದವರಿಗೆ, ಇದರ ಇತಿಹಾಸವನ್ನು ಬಲ್ಲವರಿಗೆ ಗೊತ್ತು. ಹರಿಶ್ಚಂದ್ರ ಚರಿತ್ರೆ, ನಳದ ಮಯಂತಿಯರ ಕಥೆ, ಇದೆಲ್ಲ ಪ್ರಸಿದ್ಧವಾದ ಜಯಬೇರಿ ಬಾಧಿಸಿದಂತಹ ಪುರಾಣದ ಪ್ರಸಂಗಗಳೇ. ಆದರೆ ಇದರಲ್ಲಿ ಯಕ್ಷಗಾನೀಯ ಅಂಶಗಳಷ್ಟೇ ಪ್ರಧಾನವಾಗಿ ನಾಟಕೀಯ ಅಂಶಗಳು ಕೂಡ ಮೇಳೈಸಿದ್ದು ನಾವು ಗಮನಿಸಬಹುದು. ಈ ಪ್ರಸಂಗವು ಆ ಸಾಲಿಗೆ ಸೇರುವಂತಹ ಒಂದು ಪ್ರಸಂಗ. ನಾಟಕೀಯವಾದಂತಹ ಅಂಶಗಳ ಅನೇಕ ಈ ಪ್ರಸಂಗದಲ್ಲೂ ಹಾಸುಹೊಕ್ಕಾಗಿ ಉಂಟು. ಅಭಿಜ್ಞಾನ ಶಾಕುಂತಲದ ಆ ಕಣ್ವಾಶ್ರಮದ ಪ್ರದೇಶವನ್ನು ಒಂದು ಪುನರ್ರಚಿಸಿ ಅಲ್ಲಿ ಬೇಕಾದ ಖಗಮೃಗಾದಿಗಳನ್ನೆಲ್ಲ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಆ ಆಶ್ರಮದ ಪರಿಚಯ, ಅಲ್ಲಿನ ಪ್ರಣಯ, ಅದರ ಸಹಜತೆಗೆ ನಾವು ಮನಸ್ಸು ಮಾಡಿದ್ದೇವೆ. ಜೊತೆಯಲ್ಲೇ ಸರ್ವದಮನ ಕ್ರೂರವಾದ ಸಿಂಹವನ್ನು ಪಳಗಿಸಿ ಅದರ ಜೊತೆಯಲ್ಲಿ ಆಟ ಆಡ್ತಾ ಇರುವ ದೃಶ್ಯ ಇತ್ಯಾದಿ ಆವಿಷ್ಕಾರಗಳು ಯಕ್ಷಗಾನೀಯವಾಗಿ ಒಂದು ಹೊಸ ಸಂಚಲನೆಗೆ ಕಾರಣವಾಗಬಹುದಾದ ನವೀನ ಸ್ಪರ್ಶವನ್ನು ಹೊಂದಿದೆ ಅಂತ ನಾವು ಹೇಳಬಹುದು. ನಾವು ಅನಿವಾರ್ಯವಾಗಿ ಹಾಸ್ಯವನ್ನು ಇದರಲ್ಲಿ ಬಳಸ್ಕೊಳ್ಬೇಕಾಗ್ತದೆ. ತುಳು ಪ್ರಸಂಗದಲ್ಲಿ ಆಗಲಿ ಅಥವಾ ಬೇರೆ ಪ್ರಸಂಗದಲ್ಲಿ ಹಾಸ್ಯಗಾರನಿಗೆ ತನ್ನದಾದಂಥ ಸ್ವಾತಂತ್ರ್ಯ ಇರ್ತದೆ. ನಮ್ಮ ಪೌರಾಣಿಕ ಪ್ರಸಂಗದಲ್ಲಿ ತನ್ನದೇ ಆದಂಥ ಸ್ವಾತಂತ್ರ್ಯಗಳು ಇರುವುದಿಲ್ಲ, ಅದನ್ನು ಕಲ್ಪಿಸಿಕೊಡುವುದಿಲ್ಲ. ಆ ಪಾತ್ರಕ್ಕೆ ಸರಿಯಾಗಿ ಒಬ್ಬ ಮಿತ್ರನಾಗಿಯೋ, ಒಬ್ಬ ಸೇವಕನಾಗಿಯೋ ಅಥವಾ ಒಬ್ಬ ಜೊತೆಗಾರನಾಗಿಯೋ ಅಷ್ಟನ್ನು ಮಾಡಿದರೆ ಮಾತ್ರ ಚಂದ ಅಂತ ಎಲ್ಲರ ಅಭಿಪ್ರಾಯದಂತೆ ನಾನು ಕೂಡ ಅದಕ್ಕೆ ಒತ್ತು ಕೊಟ್ಟು ಆ ಪಾತ್ರಕ್ಕೆ ಬರುವಂಥ ಅಗತ್ಯವಿದ್ದ ಮಾತುಗಳನ್ನು ಬಳಸಿದ್ದರಿಂದ ಜನಗಳು ಚಪ್ಪಾಳೆಯಿಂದ ನನ್ನ ಮಾತುಗಳನ್ನು ಸ್ವೀಕರಿಸಿದ್ದಾರೆ, ಅಭಿನಂದಿಸಿದ್ದಾರೆ, ನನ್ನನ್ನು ಹಾರೈಸಿದ್ದಾರೆ.
ಉನ್ನತ ಮಟ್ಟಕ್ಕೆ ಏರುವುದಕ್ಕೆ ಕಾರಣೀಕರ್ತರಾದ ಮರೆಯಲ್ಲಿ ನಿಂತ್ಕೊಂಡು ವ್ಯವಹರಿಸುವ ವ್ಯಕ್ತಿಯೊಬ್ಬರಿದ್ದಾರೆ. ಅವರೇ ಕಲಾವಿದರ ಕಾಮಧೇನು, ಕಲಾವಿದರ ಪಾಲಿನ ಆಶ್ರಯದಾತರು, ಅನ್ನದಾತರ ಅಂತ ನಮ್ಮ ದಣಿಗಳು ಶಾಂಭಟ್ರು. ಯಾರ ತಪ್ಪುಂಟು, ಯಾರದು ಸರಿಯಾಗಿದೆ, ಯಾರದು ಒಳ್ಳೆಯದಾಗಿದೆ, ಅದನ್ನು ಹೀಗೆ ಮಾಡಬೇಕು, ಹೀಗೆ ಮಾಡಿದ್ರೆ ಒಳ್ಳೆಯದು, ಇಂಥ ಮಾತುಗಳನ್ನು ಆಡಬೇಕು ಎನ್ನುವಂಥ ಅವರ ಆ ತುಡಿತ ನಿಜವಾಗಿ ನಮಗೆಲ್ಲರಿಗೂ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದೆ, ನಮಗೆ ಪ್ರೇರಕರಾಗಿದ್ದಾರೆ. ಬಾಲದ ತುಂಡನ್ನು ಇವರಿಗೆ ಕೊಡೋದು ನಾವು. ಅವರಿಗೂ ನಮಗೆ 25 ವರ್ಷದ ಒಡನಾಟ. 8 ವರ್ಷದಿಂದ ಮೀನು ತಗೊಂಡು ಹೋಗ್ತಾ ಇದ್ರು. ಯಾರಿಗೆ? ದೇವಂತ ಮಧ್ಯೆ ಸುಬ್ರಹ್ಮಣ್ಯ ಭಟ್ರಿಗೆ ಅದ್ರ ಬಾಲ. ಎಂತದ ಅವ್ರಿಗೆ ಏನು ಹೇಳಿ, ಒಂದು ಸಣ್ಣನಾಗಿ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಅಂದರೆ ಅವರು ಮೀನು ತಗೊಂಡು ಹೋಗುದು ಯಾಕಂತ ಮತ್ತೆ ನಾನು ನೋಡಿದೆ. ಇಷ್ಟು ದೊಡ್ಡ 2 ನಾಯಿಗಳು ಸರಪಳಿ ಇಟ್ಕೊಂಡು ಬರೋದು, ಕಬ್ಬಕ ತಿಂದು ಹೋಗುದು. ಅವರಿಗೆ ಎಂತಕ್ಕೆ ಮೀನು? ಒಬ್ಬ ಕಲಾವಿದ ಉನ್ನತ ಮಟ್ಟಕ್ಕೆ ಏರುವುದಕ್ಕೆ ಕಾರಣ ಕಲಾಭಿಮಾನಿಗಳಂತ ಸಹೃದಯರಾದಂಥ ಪ್ರೇಕ್ಷಕರೇ ಕಾರಣವಾಗಿರ್ತಾರೆ. ಆ ಪ್ರೇಕ್ಷಕರು ಪ್ರತಿ ಕಲಾವಿದನಿಗೂ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅವರನ್ನು ಹುರಿದುಂಬಿಸಿದ್ದರಿಂದ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗುವುದಕ್ಕೆ ಕಾರಣ ಆಯಿತು ನಾನು ತಿಳಿತೀನಿ. ಆದ್ದರಿಂದ ನಮ್ಮ ಹನುಮಗಿರಿ ಮೇಳದ ಎಲ್ಲ ಪ್ರೇಕ್ಷಕ ಅಭಿಮಾನಿ ಬಂಧುಗಳಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಕ್ಷಗಾನ ಕಲಾ ಅಭಿಮಾನಿಗಳಿಗೆಲ್ಲ ನಮಸ್ಕಾರ. ನನ್ನ ಹೆಸರು ಉಬರಡ್ಕ ಉಮೇಶ್ ಶೆಟ್ಟಿ ಅಂತ. ಈ ವರ್ಷದ ನಮ್ಮ ಒಳ್ಳೆ ಭಾವಾಭಿನಯಕ್ಕೆ ಹೆಚ್ಚು ಪ್ರಾಶಸ್ತ್ಯ ನಾವು ಕೊಟ್ಟಂತೆ ಕಾಣಿಸ್ತಾ ಇದೆ. ಜನರು ಅದನ್ನು ಮೆಚ್ಚಿದ್ದಾರೆ, ಒಪ್ಪಿದ್ದಾರೆ ಅಂತ ಬಂದ ಅಭಿಮಾನಿ ವರ್ಗಗಳನ್ನು ಕಂಡು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನನ್ನದು ದೂರ್ವಾಸನ ಪಾತ್ರ, ಶಕುಂತಳೆಗೆ ಶಾಪವನ್ನು ಕೊಡೋ ಪಾತ್ರ. ತಾನು ಕಣ್ಣು ಮಹರ್ಷಿಗಳ ಆಶ್ರಮಕ್ಕೆ ಬಂದ ಸಂದರ್ಭ, ತನ್ನನ್ನು ಉಪಚರಿಸಲಿಲ್ಲ ಎನ್ನೋ ಕಾರಣಕ್ಕಾಗಿ ಮುನಿದು ಶಕುಂತಳೆಗೆ ಶಾಪ ಕೊಡುವ ಪಾತ್ರ. ಸ್ವರ್ಗದ ಇಂದ್ರನನ್ನೇ ಬಿಟ್ಟವನಲ್ಲ, ಅವನ ಅಹಂಕಾರಕ್ಕೆ ತಕ್ಕ ಮತ್ತೆರೆಯುವುದಕ್ಕಾಗಿ ಶಾಪವನ್ನೇ ಕೊಟ್ಟು ಅವನ ಮದವನ್ನು ಇಳಿಸಿದವ ಹರನಾಪರಾವತಾರ. ಹೀಗೆಂದು ಲೋಕವೇ ನನ್ನ ಬಗ್ಗೆ ಕೊಂಡಾಡ್ತಾ ಇದೆ ಅಂತ ಆದ ಮೇಲೆ ದಿಟ್ಟೆಯಾದಂತಹ ಈಕೆಯನ್ನು ಸುಮ್ಮನೆ ಬಿಡ್ತಾನೆ. ಹೆಣ್ಣು ಗಂಡನಿಂದ ತಿರಸ್ಕೃತನಾಗಿ ಮತ್ತೆ ಬದುಕನ್ನು ಕಟ್ಟಿಕೊಳ್ಳುವ ಬಗ್ಗೆ ಮತ್ತು ತನ್ನ ಮಗನಿಗಾಗಿ ತಾನು ಜೀವವನ್ನು ಉಳಿಸಿಕೊಂಡು ಹೇಗೆ ಬದುಕಬೇಕು ಎನ್ನುವಂತಹ ಆ ಶಕುಂತಳೆಯ ಪಾತ್ರ ಅದು ಹೆಚ್ಚು ಜನರಿಗೆ ಮೆಚ್ಚುಗೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮಗಳೇ, ಒಂದು ಕಿವಿ ಮಾತಮ್ಮ. ಏನು ಮುನಿಗಳೇ? ನಾನಿಲ್ಲಿರುವ ಒಂದು ಸುದ್ದಿಯನ್ನಾಗಲಿ, ನಾನು ಆಕೆಗೆ ಕೊಟ್ಟಿರುವ ಶಾಪವನ್ನಾಗಲಿ ಆಕೆಗೆ ತಿಳಿ ಹೇಳದಿರು. ನೊಂದುಕೊಂಡಾಳು, ಕಣ್ಣೀರು ಸುರಿಸಾಳು. ದೂರ್ವಾಸರು ನನ್ನ ಬಗ್ಗೆ ದಯೆ ತೋರಲಿಲ್ಲ, ನನ್ನನ್ನು ಶಾಪಿಸ್ತಿರಲ್ಲ ಅಂತ ದುಃಖಪಟ್ಟಾಳು. ಈ ಘಟನೆ ಗುಟ್ಟಾಗಿ ಇರಲಿ. ಹೋಗಿ ಬರ್ತೇನಮ್ಮ. ಸಾಮಾನ್ಯವಾಗಿ ಭಾರತ ಎನ್ನುವಂತಹ ಹೆಸರು ಯಾಕೆ ಬಂದಿದೆ ಅಂತ ಇತ್ತೀಚಿನ ಮಕ್ಕಳಿಗೆ ತಿಳಿಯುವುದೇ ಕಷ್ಟ. ನಮ್ಮ ಪುರಾಣದಲ್ಲಿ ಭರತ ಚಕ್ರವರ್ತಿ ಈ ನೆಲವನ್ನು ಆಳಿದ ಕಾರಣ ಈ ನೆಲಕ್ಕೆ ಭಾರತ ಭೂಮಿ ಅಂತ ಹೆಸರು ಬಂತು. ಆ ಭರತ ಚಕ್ರವರ್ತಿಯ ಹುಟ್ಟು ಹೇಗಾಯಿತು, ಅವನ ಹಿನ್ನೆಲೆ ಹೇಗೆ ಎನ್ನುವುದನ್ನು ತೋರಿಸಬಹುದಾದಂತಹ ಒಂದು ಸುಂದರ ಕಥಾನಕವೇ ಭಾರತ ಜನನಿ. ಭೂವರನು ಕರೆದಾಗ ಮಲ್ಲೆಸಿ ಯಾವ ಋಷಿಯ ಶಿಷ್ಯರಿಗೆ ಸಹಿತ ಭಕ್ತಿ ಬುಧಾವ ಕಾರ್ಯ. ಒಂದು ನೂತನವಾಗಿ ನಾವು ಕೆಲವು ಮೃಗಗಳನ್ನೆಲ್ಲ ತೆಕ್ಕೊಂಡು ಆ ಶಕುಂತಳೆ ಮೃಗಗಳ ಒಡನಾಟದಲ್ಲಿ ಹೇಗೆ ಬದುಕುತ್ತಿದ್ದಳು, ಕಾನನದಲ್ಲಿ ಪಕ್ಷಿ ಸಮೂಹದ ಜೊತೆ ಹೇಗೆ ಸಂಬಂಧವನ್ನು ಬೆಳೆಸಿಕೊಂಡಿದ್ದಳು, ಅದನ್ನು ಬಿಟ್ಟು ಹೋಗುವಾಗ ಅವಳಿಗೆ ಯಾವ ರೀತಿಯದ್ದಾದಂತಹ ವೇದನೆ ಆಗ್ತದೆ,
ಎನ್ನುವುದನ್ನೆಲ್ಲ ತೋರಿಸುತ್ತಾ ನನ್ನ ಬದುಕಿನಲ್ಲಿ ಬಿಸಿಲು ತಾಗದ ಹಾಗೆ ಕಾಪಾಡಿ, ನನ್ನನ್ನು ಕಾಪಾಡಿ. ಕಣ್ಣ ನೀರ ಮಣಿಯ ಮಾಲೆ ನಿಮಗೆ ನಮನ ಕಾಣಿಕೆ, ಕಣ್ಣ ನೀರ ಮಣಿಯ ಮಾಲೆ ನಿಮಗೆ ನಮನ ಕಾಣಿಕೆ, ಕೆಣ್ಣ ಬಾಡಿ ಗೊಂಬೆ ಹರಸಿ ನನ್ನದಿದುವೆ ಕೋರಿಕೆ, ಕೆಣ್ಣ ಬಾಡಿ ಗೊಂಬೆ ಹರಸಿ ನನ್ನದಿದುವೆ ಕೋರಿಕೆ. ನಾನು ಸಿದ್ದಗಟ್ಟೆ ಸದಾಶಿವ ಶೆಟ್ಟಿಗಾರ. ಒಳ್ಳೆಯ ಪ್ರಸಂಗ. ಅಂದ್ರೆ ಅದರಲ್ಲಿ ಒಬ್ಬಳು ತಾಯಿ ತನ್ನ ಮಗುವನ್ನು ಬಿಟ್ಟು ದೇವಲೋಕವನ್ನು ಸೇರಿಕೊಳ್ತಾಳೆ. ಅನಾಥವಾದಂತಹ ಮಗುವನ್ನು ಒಬ್ಬ ಋಷಿ ಸಾಕ್ತಾನೆ. ಆ ಮಗು ಬೆಳೆದು ಮತ್ತೊಬ್ಬನ ಜೊತೆಯಲ್ಲಿ ಪ್ರೇಮ ಪಾಶಕ್ಕೆ ಒಳಗಾಗಿ ಗರ್ಭಿಣಿಯಾಗಿ ಆಮೇಲೆ ಅವಳ ದುರಂತ ಕಥೆಯನ್ನು ಇದರಲ್ಲಿ ಸಾರಲಾಗಿದೆ. ನನ್ನದ್ದು ಅದರಲ್ಲಿ ಒಂದು ಪಾತ್ರ ಅಂದ್ರೆ ಒಂದು ಸಣ್ಣದು ಸಿಂಹ. ಈಗ ಈ ಕಥೆಯ ಲೆಕ್ಕದಲ್ಲಿ ನೋಡಿದ್ರೆ ಸರ್ವದಮನಿಗೆ ಒಂದು ಸಿಂಹ ಸಿಗುವುದು ಕಾಡಿನಲ್ಲಿ. ಸಿಂಹ ಸರ್ವದಮನ ಸಿಂಹದ ಜೊತೆಯಲ್ಲಿ ಆಟವಾಡ್ತಾನೆ. ಅಂದ್ರೆ ಪ್ರಸಂಗದಲ್ಲಿ ಉಂಟು, ಪ್ರಸಂಗದಲ್ಲಿ ಅಂದ್ರೆ ಕಥೆಯಲ್ಲಿ ಉಂಟು, ಮೂಲ ಕಥೆಯಲ್ಲಿ. ಕಾಡಿನಲ್ಲಿ ಆಶ್ರಮದಲ್ಲಿರುವುದು, ಆಶ್ರಮದಲ್ಲಿ ತಿರುಗಾಡುವಾಗ ಸಿಂಹ ಸಿಗುವುದು, ಸಿಂಹದ ಜೊತೆಯಲ್ಲಿ ಸ್ನೇಹ ಬೆಳೆಸುವುದು, ಅಲ್ಲಿ ಆಟ ಆಡ್ತಾ ಇರುವುದು, ಅದರ ಹಲ್ಲು ಲೆಕ್ಕ ಮಾಡುವುದು, ಅದೆಲ್ಲ ಸಹಜವಾಗಿ ಉಂಟು. ಇದನ್ನು ಸ್ವಲ್ಪ ಭಿನ್ನವಾಗಿ ತೈಯಾತಕ ಅಂತದ್ದೊಂದು ಕುಣಿತವನ್ನು ತಗೊಂಡು ಮಾಡಿದ್ದೇವೆ. ಮಂಡಿಯ ಕುಣಿತ ಎನಗೆ ಗೊತ್ತು, ಮಂಡಿಯ ಕುಣಿತ ಎನಗೆ ಗೊತ್ತು. ನಮಸ್ತೆ, ನನ್ನ ಹೆಸರು ಸದಾಶಿವ ಕುಲವೇಣೂರು ಅಂತ. ಈ ವರ್ಷ ನನಗೆ ದೇವೇಂದ್ರನ ಪಾತ್ರವನ್ನು ಕೊಟ್ಟಿದ್ದಾರೆ. ನಾನು ಅಂಥ ಪಾತ್ರಗಳನ್ನು ಇಷ್ಟವರೆಗೆ ಮಾಡಿದವನಲ್ಲ, ಅದು ಅದನ್ನು ಮಾಡುವಂಥ ಛಲ ಬಂತು. ಹಾಗೆ ಎಷ್ಟು ಒಳ್ಳೆಯದಾಗಿದೋ ಗೊತ್ತಿಲ್ಲ, ಆದರೂ ಮನೋಪೂರ್ವಕ ಹೇಳ್ತಾ ಇದ್ದೇನೆ, ನನಗೆ ಸಂತೋಷ ಕೊಟ್ಟಿದೆ ದೇವೇಂದ್ರನ ಪಾತ್ರ. ಆದರೆ ಒಂದು ಬೇಸರ, ಕೆಲವು ಸಮಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಕುಳಿತು ನೋಡುವಂಥ ಹವ್ಯಾಸವನ್ನು ಯಕ್ಷಕಲಾಭಿಮಾನಿಗಳು ಇಟ್ಟುಕೊಂಡಿದ್ದಾರೆ. ಅದು ತಪ್ಪು ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಉಂಟು. ನಿಮಗೆ ಹೇಗೆ ಅನಿಸ್ತೋ ಗೊತ್ತಾಗೋದಿಲ್ಲ. ಒಂದು ಕಲಾವಿದನಿಗೆ ಸರಿಯಾಗಿ ದುಡಿಯಬೇಕಿದ್ದರೆ ಸಭಿಕರು ಪ್ರೋತ್ಸಾಹ ಅತೀ ಅಗತ್ಯ ಆಗಿರುತ್ತದೆ. ನೀವು ಯಕ್ಷಗಾನ ಆಗುವಲ್ಲಿಗೆ ಬನ್ನಿ, ಅದನ್ನು ನೋಡಿ ನಮ್ಮ ತಪ್ಪುಗಳಿದ್ದರೆ ಅದನ್ನು ನಮ್ಮಲ್ಲೇ ಬಂದು ಹೇಳಿ ನಮಗೆ ತಿದ್ದುಕೊಳ್ಳಲಿಕ್ಕೆ ಅವಕಾಶ ಆಗುತ್ತೆ. ನಮಸ್ಕಾರ, ನಾನು ಪೆರ್ಲ ಜಗನ್ನಾಥ್ ಶೆಟ್ಟಿ. ಕಾವ್ಯಮಯವಾಗಿ ಸಾಗುವಂತಹ ದುಷ್ಯಂತ ಹಾಗೂ ಶಕುಂತಳೆಯರ ಪ್ರೇಮ ವಿವಾಹ, ಆಮೇಲೆ ಅವಳ ಜೀವನದಲ್ಲಿ ನಡೆದಂತಹ ದುರಂತ, ಕೊನೆಗೆ ಮಗನಿಂದಲಾಗಿ ಒಗ್ಗೂಡುವಂತಹ ಸನ್ನಿವೇಶಗಳು, ಅತಿ ಅದ್ಭುತವಾದಂತಹ ಕೆಲವೊಂದು ಸನ್ನಿವೇಶಗಳನ್ನೊಳಗೊಂಡಂತಹ ಒಳ್ಳೆಯ ಕತೆ. ಮೊದಲಿನ ವರ್ಷದ ಶುಕ್ರನಂದನಿಗೆ ಇದನ್ನು ತಾಳೆ ಹಾಕಿ ನೋಡುವುದು ಅಂತ ಆದ್ರೆ, ಅದರಲ್ಲಿ ಸಂಭಾಷಣೆಗಳಲ್ಲಿ ಎಡೆಯಲ್ಲಿ ಹಾಸ್ಯವನ್ನು ಸೇರಿಸಿ ಪ್ರಸಂಗವನ್ನು ನಾವು ರೂಪಿಸಿದ್ದೇವೆ. ಅದೇ ರೀತಿ ರಂಗಭಟ್ರು, ವಾಸುದೇವ ರಂಗಭಟ್ರು ಸಂಯೋಜಿಸಿದಂತಹ ಈ ಕಥೆಯಲ್ಲಿ ಭಾವನೆಗೆ ಹೆಚ್ಚು ಒತ್ತನ್ನು ಕೊಟ್ಟು ನಾವೀ ಪ್ರಸಂಗವನ್ನು ಆಡ್ತಾ ಇದ್ದೇವೆ. ಒಂದು ಹೆಣ್ಣು ಮಗುವಿನ ಜೀವನ ದುರಂತಮಯವಾಗಿ ಸಾಗಿ ಕೊನೆಯಲ್ಲಿ ಶುಭಪ್ರದವಾಗಿ ನಿಲ್ಲುವಂತಹ ಕಥಾಹಂದರವನ್ನು ಒಳಗೊಂಡ ಈ ಕತೆ ಎಲ್ಲರೂ ನೋಡಲೇಬೇಕಾದಂತಹ ಕತೆ. ಒಂದು ಹೆಣ್ಣು ಮಗುವಿನ ತಂದೆಯಾಗಿ ಮಗಳು ತಪ್ಪು ಮಾಡಿದ್ಲು ಅಂತ ಗೊತ್ತಿದ್ದು ಮಗಳನ್ನು ಏನೂ
ದಂಡಿಸದೆ ಅವಳ ಮೇಲೆ ಪ್ರೀತಿ ಇಟ್ಟು ಅವಳ ಜೀವನಕ್ಕಾಗಿ ತನ್ನ ಶ್ರಮವನ್ನು ಸವಿಸಿದಂತಹ ಕಣ್ವ ಋಷಿಯ ಪಾತ್ರವನ್ನು ನಾನು ಮಾಡ್ತಾ ಇದ್ದೇನೆ. ಇನ್ನು ಉಳಿದಂತಹ ದೃಶ್ಯಗಳು, ಭಾವನೆಗಳು ಹೇಗೆ ಅನ್ನೋದನ್ನು ಕುಟುಂಬ ಸಮೇತರಾಗಿ ನಮ್ಮ ಈ ಭಾರತ ಜನನಿ ಆಗುವಲ್ಲಿಗೆ ಬಂದು ಆ ಪ್ರಸಂಗವನ್ನು ನೋಡಿ ಇದರ ಒಳಿತು ಕೆಡುಕನ್ನು ನಮ್ಮಲ್ಲಿ ತಿಳಿಸಬೇಕು ಅಂತ ಹೃತ್ಪೂರ್ವಕವಾಗಿ ಬೇಡಿಕೊಳ್ಳುತ್ತೇನೆ. ಹೆಣ್ಣಿನ ಜೀವನ ಒಂದು ಮಣ್ಣಿನ ಪಾತ್ರೆಯ ಹಾಗೆ ಮಗು. ಒಂದು ಬಾರಿ ಜಾರಿ ನೆಲಕ್ಕೆ ಬಿತ್ತು ಅಂತಾದ್ರೆ ಯಾವ ಕಾರಣಕ್ಕೂ ಒಗ್ಗೂಡಿಸುವುದಕ್ಕಾಗುವುದಿಲ್ಲ ಕಂದ. ಏರು ಪ್ರದೇಶದಲ್ಲಿ ಏರುವವನೋರ್ವ ಮಧ್ಯದಲ್ಲಿ ಕೈ ಹಿಡಿದು ಬಿಟ್ಟು ಜಾರಿದ ಅಂತ ಆದ್ರೆ ಎಲ್ಲೂ ತಡೆದು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ ಮಗು. ಪ್ರಪಾತವನ್ನು ಸೇರಬೇಕಾಗ್ತದೆ. ಅಂತಹ ಸ್ಥಿತಿ ನಿನಗೊದಗಿ ಬರಬಾರದು ಕಂದ. ನಿನ್ನ ಗಂಡನ ಮನೆಗೆ ನಾನು ಕಳುಹಿಸಿ ಕೊಟ್ಟೆ ಅಂತ ಆದ್ರೆ ಪ್ರತಿಷ್ಠಾನಕ್ಕೆ ಹೋಗ್ತೀಯ ಮಗ. ಕಥಾಯ ಮೂಲ ವಸ್ತು ಹಳೆಯದ್ದಾಗಿದ್ರು ಅದಕ್ಕೆ ವಿನೂತನವಾದಂತಹ ಶೈಲಿಯ ನಾನಾ ರೀತಿಯ ಆವಿಷ್ಕಾರವನ್ನು ಕೊಡುವುದರ ಮೂಲಕ ಪ್ರೇಕ್ಷಕರಿಗೆ ಆದಷ್ಟು ಬೇಗ ತಲುಪುವ ರೀತಿಯಲ್ಲಿ ಆ ಪ್ರಸಂಗವನ್ನು ಸಂಯೋಜನೆ ಮಾಡಿ ಪ್ರೇಕ್ಷಕರ ಮುಂದೆ ಇಟ್ಟಿದ್ದಾರೆ. ಭಾರತ ಜನನಿಯು, ಶುಕ್ರನಂದರಿ ಇದೆಲ್ಲ ಒಂದಕ್ಕೊಂದು ವೈಶಿಷ್ಟ್ಯಪೂರ್ಣವಾದಂತಹ ಪ್ರಸಂಗಗಳು, ಒಂದಕ್ಕೊಂದು ಪ್ರತ್ಯೇಕತೆ ಇದೆ. ಎಲ್ಲಾ ಕಲಾವಿದರ ಪಾತ್ರ ಚಿತ್ರಣಗಳಲ್ಲಿಯೂ ಬೇರೆ ಬೇರೆ ಅವಕಾಶಗಳಿಂದ ತೊಡಗಿಕೊಂಡಿದ್ದಾರೆ. ಆಮೇಲೆ ಇಷ್ಟರವರೆಗೆ ಪುಂಡು ವೇಷ ಅಂತ ಹೇಳಿದ್ರೆ ಬಹಳ ವೇಗದ ಗತಿಯಲ್ಲಿ ಎಲ್ಲರೂ ಕಾಣಿಸಿಕೊಂಡಿದ್ದಾರೆ, ಎಲ್ಲರೂ ಕಾಣಿಸಿಕೊಳ್ತಾ ಇದ್ದಾರೆ. ಆದ್ರೆ ಈ ಭಾರತ ಜನನಿಯಲ್ಲಿ ನನಗೆ ಇಷ್ಟರವರೆಗೆ ಸಿಕ್ಕಿದಂತ ಪ್ರತಿಯೊಂದು ವೇಷಗಳು ಬಹಳ ವೇಗದಲ್ಲೇ ಇರ್ತಿತ್ತು. ವೇಗದಲ್ಲಿ ಅದನ್ನು ನಾನು ಪ್ರೇಕ್ಷಕರಿಗೆ ತಲುಪಿಸಿದವನಿದ್ದೇನೆ ಎನ್ನುವ ನಂಬಿಕೆ ನನಗಿತ್ತು. ಆದ್ರೆ ಸ್ವಲ್ಪ ಈ ವರ್ಷದಲ್ಲಿ ವಿಭಿನ್ನ ಮಾಡಿದ್ದೇನೆ. ಮೊದಲು ಎಷ್ಟು ವೇಗದಲ್ಲಿ ಹೋಗ್ತಾ ಇದ್ದೇನೋ ಅಷ್ಟೇ ಅದಕ್ಕೆ ತಿರುಗಿ ನಿಧಾನಗತಿಯಲ್ಲಿಯೂ ಪುಂಡು ವೇಷವನ್ನು ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ ಎನ್ನುವುದನ್ನು ಈ ಪ್ರಸಂಗದಲ್ಲಿ ತೋರಿಸಬೇಕೆನ್ನುವ ಒಂದು ಕಲ್ಪನೆ ಇರಿಸಿಕೊಂಡು ಆ ದುಷ್ಯಂತ ಮತ್ತು ಶಕುಂತಲೆಯ ಒಂದು ಅವರ ಮದುವೆ ಮದುವೆ ಆಗ್ತೀಯ ಎನ್ನುವುದು ಪ್ರೇಮ ಭಿನ್ನಹ ಮಾಡುವಂತಹ ಸಂದರ್ಭದ ಒಂದು ಪದ್ಯ, ಇಲೆಯ ಸೊಬಗು ಕಳೆತು ನಿಂತ ನಳಿನೋಚನೆ. ಬಹಳ ನಿಧಾನವಾಗಿ ಈ ಪದ್ಯವನ್ನು ಭಾಗವತರು ತೊಡಗಿಸಿಕೊಂಡಿದ್ದಾರೆ. ಇದಕ್ಕೆ ಅದ್ಭುತವಾದ ಕೊಡುಗೆ ಹಿಮ್ಮೇಳದವರದ್ದುಂಟು, ಅವರದ್ದೇ ಕಲ್ಪನೆ. ಹಾಗೆಂತ ಮೊದಲು ನಾವು ಇದನ್ನು ಸಂಯೋಜನೆ ಮಾಡಿಕೊಂಡು ರಂಗದಲ್ಲಿ ಪ್ರದರ್ಶನ ಮಾಡಿದ್ದಲ್ಲ, ರಂಗದಲ್ಲೇ ಅದು ಏನೋ ಒಂದು ಎಲ್ಲವೂ ಸೆಟ್ಟಿಂಗ್ ಆಗ್ತಾ ಹೋಗಿ ಆ ರೀತಿಯಾಗಿ ಬಂದಿದೆ. ಆದ್ರೆ ಅದು ಆದ ಮೇಲೆ ಅನ್ನಿಸಿತ್ತು ಇದು ಬಹಳ ಒಳ್ಳೆಯದು, ಇಂತಹ ಪ್ರದರ್ಶನ ಕೊಡುವುದು, ಬಹಳ ಚಂದವಾಗಿ ಅಭಿನಯಿಸುವುದಕ್ಕೆ ಅವಕಾಶ ಸಿಗ್ತದೆ, ಭಾಗವತರಿಗೆ ಅವರ ಪದ್ಯವನ್ನು ಚೆನ್ನಾಗಿ ತೊಡಗಿಸಿಕೊಳ್ಳುವುದಕ್ಕೆ ಅವಕಾಶ ಪ್ರಾಪ್ತಿಯಾಗ್ತದೆ, ಅಲ್ಲಿ ಪ್ರೇಕ್ಷಕರಿಗೂ ನೋಡುವುದಕ್ಕೆ ಒಂದು ರೀತಿಯ ಸುಂದರವಾದ ದೃಶ್ಯವನ್ನು ಕಾಣುವುದಕ್ಕೆ ಸಾಧ್ಯವಾಗ್ತದೆ ಅನ್ನೋ ಕಲ್ಪನೆಯಿಂದ ವಿಶಿಷ್ಟವಾದಂತಹ ಒಂದು ಪ್ರಯೋಗ. ಇಳೆಯ ಸೊಬಗು ಕಲೆತು ನಿಂತ ನಳಿನಲೋಚನೆ 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 ಸಂತೋಷ್ ಇಲಿಯಾಣ ಮಾಡುವ ನಮಸ್ಕಾರಗಳು. ಬಹಳಷ್ಟು ಮಂದಿ ಈ ಪ್ರಸಂಗವನ್ನು ಕಂಡವರಿದ್ದೀರಿ ನೀವು. ಅದರಲ್ಲಿ ನನ್ನದ್ದು ಶಕುಂತಲೆಯ ಪಾತ್ರ ಒಂದು ವಿಭಿನ್ನವಾದಂತ ಪಾತ್ರ, ಭಾವನಾತ್ಮಕವಾದಂತ ಪಾತ್ರ, ಒಂದು ಸೌಮ್ಯ ಸ್ವಭಾವದ ಪಾತ್ರ. ಈ ಹಿಂದೆ 2 ವರ್ಷ ಶುಕ್ರನಂದನೆಯಲ್ಲಿ ದೇವಿಯಾನೆ ಪಾತ್ರವನ್ನು ನೋಡಿದವರು, ತಾವು ಪ್ರೋತ್ಸಾಹಿಸಿದವರು. ಅದು ಒಂದು ಹಠವಾದಿ ಹೆಣ್ಣಿನ ಪಾತ್ರ. ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ.
ಅದೊಂದು ಹಾಸ್ಯ ಮಿಶ್ರಿತವಾದಂತಹ ಸಂಭಾಷಣೆಯನ್ನು ಮಾಡಬಹುದು. ಮತ್ತೆ ಒಂದು ಹಠವಾದಿ, ಅದರಲ್ಲಿ ಶೃಂಗಾರ ಭಾಗವೂ ಉಂಟು, ಪ್ರತಿಯೊಂದು ಉಂಟು. ಆದ್ರೆ ಇದರಲ್ಲಿ ಹಾಗಲ್ಲ. ಇದೊಂದು ಭಾವನಾತ್ಮಕವಾಗಿ ತಂದೆ ತಾಯಿಯಂದಿರು ತೊರೆದಂತ ಒಂದು ಶಿಶುವಿನ ಕತೆ, ತನ್ನನ್ನು ಇಷ್ಟಪಟ್ಟಂತ ಮೆಚ್ಚಿ ಮದುವೆಯಾದ ಪತಿಯು ತೊರೆದಂತ ಹೆಣ್ಣು, ಇಂಥದ್ದೊಂದು ಭಾವನಾತ್ಮಕವಾದಂತ ಪಾತ್ರ. ಇದನ್ನು ನೀವು ಬಹಳಷ್ಟು ಮಂದಿ ನೋಡಿದ್ದೀರಿ, ನೋಡಿ ಮೆಚ್ಚಿದವರು ಇದ್ದೀರಿ. ಹಾಗೆ ಆಶ್ರಮವನ್ನು ಬಿಟ್ಟು ದುಷ್ಯಂತನ ಅರಮನೆಗೆ ಹೋಗುವ ಸಂದರ್ಭದಲ್ಲಿಯೂ ಅಷ್ಟೇ ಆ ಪ್ರಾಣಿ ಪಕ್ಷಿಗಳನ್ನೆಲ್ಲ ಬಿಟ್ಟು ಹೋಗುವಂತ ಒಂದು ಸನ್ನಿವೇಶ ತುಂಬಾ ಭಾವನಾತ್ಮಕವಾದಂತ ಸನ್ನಿವೇಶ. ನಿಜವಾಗಿ ಆ ಪಾತ್ರವನ್ನು ಅನುಭವಿಸುವಾಗ ನನ್ನ ಕಣ್ಣಲ್ಲಿ ಎಷ್ಟೋ ಬಾರಿ ನೀರು ಬಂದದ್ದು ಉಂಟು. ಅದನ್ನು ನೀವು ಮೆಚ್ಚಿದ್ದೀರಿ. ನಮಸ್ತೆ, ನಾನು ಚೈತನ್ಯ ಕೃಷ್ಣ ಪದ್ಯಾಣ. ಪ್ರತಿ ವರ್ಷವೂ ಪುರಾಣದಲ್ಲಿ ಇರುವ ಚಾಲ್ತಿಯಲ್ಲಿ ಇಲ್ಲದ ಕಥೆಯನ್ನು ಆಯ್ದು ಅದನ್ನು ಪ್ರಸಂಗ ರೂಪಕ್ಕೆ ತಂದು ಪ್ರತಿ ವರ್ಷ ಒಂದು ಹೊಸ ಪ್ರಸಂಗ ಅಂತ ಕೊಡುವ ಒಂದು ಟ್ರೆಂಡ್ ಸೆಟ್ಟರ್ ಮೇಳ. ನಮ್ಮ ಮೇಳದ ಅತಿ ಶ್ರೇಷ್ಠ ಕಲಾವಿದರು ವಾಸುದೇವ ರಂಗಭಟ್ಟರ ಸಂಯೋಜನೆಯಲ್ಲಿ ಸೂಪರ್ ಹಿಟ್ ಎನಿಸುವಂತೆ ಪ್ರಸಂಗ ನಡೀತಾ ಉಂಟು. ಆ ಕಲಾವಿದನಿಗೆ ಎಂತ ಪಾತ್ರ ಕೊಟ್ಟರೆ ಒಳ್ಳೆಯದು, ಭಾಗವತರಿಗೆ ಯಾವ ರೀತಿ ಪದ್ಯ ಕೊಟ್ಟರೆ ಒಳ್ಳೆಯದು, ಯಾವ ರೀತಿ ಪದ್ಯ ಬೇಕು, ಚಂಡೆ ಮದ್ದಳೆಯವರಿಗೆ ಎಂತಹ ಕಸುಬಿಗೆ ಎಲ್ಲಿ ಅವಕಾಶ ಬೇಕು, ಇದನ್ನೆಲ್ಲ ಕಂಡುಕೊಂಡು ನಮ್ಮ ದನಿಗಳು ಅದಕ್ಕೆ ಬೇಕಾದ ರೀತಿಯಲ್ಲಿ ಪ್ರಸಂಗ ಹುಡುಕಿ ರಂಗಭಟ್ಟರಲ್ಲಿ ಹೇಳಿ ಅಂಥದ್ದೊಂದು ಪ್ರಸಂಗ ರಚನೆಯನ್ನು ಮಾಡಿದ್ದಾರೆ. ಅಂತಹ ಪ್ರಸಂಗ ಭಾರತ ಜನನಿ. ಪ್ರೇಕ್ಷಕರಿಂದ ಬಂದ ರೆಸ್ಪಾನ್ಸ್ ಹೇಗೆ, ಈ ಮೊದಲು ನಮ್ಮ ಮೇಳದ ಅತ್ಯಂತ ಹಿಟ್ ಪ್ರಸಂಗಗಳಲ್ಲಿ ನಾನು ಭಾಗಿಯಾದದ್ರಲ್ಲಿ ಶುಕ್ರನಂದನೆ ಅತಿ ಶ್ರೇಷ್ಠ, ತುಂಬಾ ಸೂಪರ್ ಹಿಟ್ ಆಗಿತ್ತು. ಪ್ರೇಕ್ಷಕರಿಗೆ ಬಹಳ ಖುಷಿ ಕೊಟ್ಟಂತ ಪ್ರಸಂಗ. ಅದೇ ರೀತಿಯಲ್ಲಿ ಈ ಭಾರತ ಜನನಿ ಈಗ ನಡೀತಾ ಉಂಟು. ಪ್ರೇಕ್ಷಕರು ಆಟ ಆಗುವಲ್ಲಿಗೆ ಬಂದೇ ಯಕ್ಷಗಾನವನ್ನು ನೋಡಿದ್ರೆ, ಅಂದ್ರೆ ನಾವು ಯಕ್ಷಗಾನವನ್ನು ಪ್ರದರ್ಶನ ಮಾಡುವಂತಹ ಹೊತ್ತಿಗೆ ಪ್ರೇಕ್ಷಕರ ಸಹಸ್ರ ಸಂಖ್ಯೆಯಲ್ಲಿ ಇದ್ದಷ್ಟು ನಮಗೆ ಉತ್ಸಾಹ ಹೆಚ್ಚಾಗ್ತದೆ. ಲೈವ್ನಲ್ಲಿ ಎಷ್ಟೇ ಜನಗಳು ನೋಡ್ತಾ ಇದ್ರು ನಮಗೆ ಅದರ ಪ್ರಯೋಜನ ನಮಗೆ ಆ ಕ್ಷಣಕ್ಕೆ ರಂಗಸ್ಥಳದಲ್ಲಿ ಸಿಕ್ಕುವುದಿಲ್ಲ. ಹಾಗಾಗಿ ಆದಷ್ಟು ಪ್ರೇಕ್ಷಕರು ಪ್ರದರ್ಶನ ಆಗುವ ಸ್ಥಳಕ್ಕೆ ಬಂದು ನೋಡಿದ್ರೆ ನಮಗೆ ಉತ್ಸಾಹ ಹೆಚ್ಚಾಗ್ತದೆ.
ಕುಮಾರ್ ಗುರುವಾಡ್ಕೆರೆ. ಇದನ್ನು ನಾನು ಹೇಳುವುದಿದ್ರೆ ಪ್ರತಿಯೊಂದು ಮನೆಯ ಹೆಣ್ಮಕ್ಕಳು ನೋಡಬೇಕಾದಂತಹ ವಿಷಯ. ಯಾಕಂತ ಹೇಳಿದ್ರೆ ನಾವು ಶುಕ್ರನಂದನೆ ಪ್ರಸಂಗದಲ್ಲಿ ಯಾವುದನ್ನು ನಾವು ಪ್ಲಸ್ ಆಗಿ ತಗೊಂಡಿದ್ದಾವೋ ಅದರಲ್ಲಿ ಇದ್ದದ್ದನ್ನು ಇಲ್ಲಿ ಮೈನಸ್ ಆಗಿ ನಾವು ನೋಡ್ಬೋದು. ಅಂದ್ರೆ ಆ ಪಾತ್ರವನ್ನು ಮಾಡಿದವರು ಶುಕ್ರನಂದನೆಯಲ್ಲಿ ದೇವಯಾನಿ ಮಾಡಿದಂತಹ ಸಂತೋಷ, ಅದರಲ್ಲಿ ಭಯಂಕರ ಹಠವಾದಿ ಜಗಳ ಗಂಟಿ ಪಾತ್ರ. ಅದೇ ಇದರಲ್ಲಿ ಶಾಂತ ಸ್ವಭಾವದ ಬಹಳ ಒಬ್ಬಳು ಏನೂ ಅರಿಯದ ಪ್ರಪಂಚ ಅರಿಯದ ಮುದ್ದೆಯ ಪಾತ್ರದಲ್ಲಿ ಮಾಡಿದ್ದಾರೆ. ಮತ್ತೆ ಏನೂ ಅರಿಯದಂತಹ ಹೆಣ್ಣೊಬ್ಬಳು ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ತಾನು ಹೊರಬರಲಾರದೆ ತನ್ನ ಪ್ರಿಯಕರನಿಂದಲೇ ನಿಂದೆಯನ್ನು, ಪ್ರಪಂಚದಿಂದಲೂ ನಿಂದೆಯನ್ನು ಕೇಳಿಸಿಕೊಂಡಂತಹ ಆಕೆ ತಾನು ಛಲವಂತೆಯಾಗಿ ಮೆರೆದು ಬದುಕಿನಲ್ಲಿ ಆರ್ಯಾವರ್ತದ ಭರತ ವರ್ಷಕ್ಕೆ ಅವಳು ಭಾರತ ಜನನಿ ಎನ್ನುವುದನ್ನು ಹೇಗೆ ತೋರಿಸ್ತಾಳೆ ಎನ್ನುವಂತಹ ಕಥೆಯನ್ನು ನಾವು ಆಡಿ ತೋರಿಸಿದ್ದೇವೆ. ಪುಟ್ಟ ಬಟ್ಟೆಯನ್ನು ತೆಗೆದಿರಿಸಿದ ಹಾಗೆ ಅಮ್ಮನನ್ನು ಬಿಟ್ಟು ಬಿಟ್ಟಿರ. ನಿಂತ ನೆಲೆಯಿಂದ ಮುಂದೆ ದಾಟಿ ಬಿಟ್ಟಿರೆ. ಶಿಶುವಾದ ನನಗೆ ಕಾಡನ್ನೇ ಮನೆಯಾಗಿಸಿದಿರಿ. ಇನ್ನೆಲ್ಲಿಯ ಬೆಳಕಪ್ಪ ನನಗೆ, ಎಲ್ಲಿಯ ಬೆಳಕು? ನಿಮಗೆ ತಪದ ಹಂಬಲ, ಅಮ್ಮನೊಂದಿಗೆ ಸುರಲೋಕದ ಅಪ್ಸರೆಯರ ಗಡಣ, ತಂದೆ ತಾಯಂದಿರು ನಿರಾಕರಿಸಿದಂತ ಶಿಶು. ನನಗೆ ಯಾರು ಇಲ್ಲ, ನಾನು ಅನಾಥಳು. ನಮಗೆ ಹೊಸ ಪ್ರಸಂಗ ಅಂತ ಹೇಳುವಾಗಲೇ ಒಂದು ವಿಶೇಷವಾಗಿ ನಮಗೆ ಸೂಚನೆ ಬರುವುದು ನಮ್ಮ ಯಜಮಾನರು. ಯಾಕಂದ್ರೆ ಅವರು ಹೊಸ ಪ್ರಸಂಗ ಅಂತ ಹೇಳಿದ ಕೂಡಲೇ ಅದರಲ್ಲಿ ಏನಾದರೂ ಒಂದು ವಿಶೇಷತೆ ಭಿನ್ನತೆಯನ್ನು ತಂದು ನಮ್ಮ ಮೇಲಕ್ಕೆ ಹೊಸತನ್ನು ಸೇರಿಸುತ್ತಾರೆ. ಹಾಗೆ ಈ ಸಲದ ಪ್ರಸಂಗದಲ್ಲಿ ನಾನು ಮಾಡುತ್ತಿರುವಂತಹ ಪಾತ್ರ ದುರ್ಜಯಾಸುರ ಎನ್ನುವ ಹಾಗೆ. ನಮ್ಮಲ್ಲಿ ಪ್ರಾಕ್ಟೀಸ್ ಆಗುವಾಗ ದನಿಗಳು ಒಂದು ಮಾತು ಹೇಳಿದ್ರು, ನನಗೆ ಪ್ರಥಮತವಾಗಿ ಪ್ರಸಂಗದಲ್ಲಿ ಇದ್ದ ಪಾತ್ರ ಬೇರೆ, ಯಕ್ಷಗಾನೀಯವಾಗಿ ಕೊಡಬೇಕು. ಏನು ಕೊಡುವುದು? ಹಾಗಾದ್ರೆ ಒಂದು ಕೇಶವರಿ ತಟ್ಟಿ, 2 ಭೀಮನ ಮುಡಿ, ಪರಂಪರೆ ಚಿಟ್ಟಿ ಇಟ್ಟು ಕ್ರಮಬದ್ಧವಾಗಿ ಹೋಗಬೇಕು ಅಂತ ಆಯ್ತು ಅಂತ ಯಜಮಾನರ ಅಣತಿ ಮೇರೆಗೆ ನಾವು ಮಾಡಿದ್ದೆಲ್ಲ. ಅದು ಜನರಿಂದಲೂ ಉತ್ತಮ ಪ್ರಶಂಸೆ ಬಂತು. ಯಾಕಂದ್ರೆ ಮೊನ್ನೆ ಒಂದು ಕಮೆಂಟ್ ನೋಡಿದೆ ನಾನು, ಒಳ್ಳೆಯದು ಅಂದ್ರೆ ಪರಂಪರೆಯನ್ನು ಬಿಡಲಿಲ್ಲ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಆ ಮೇಳದವರು ಅಂತ ಕೊಟ್ಟಿದ್ದಾರೆ. ಅದು ಇದೆಲ್ಲ ನಮಗೆ ತಲೆಗೆ ಹೋಗ್ಲಿಲ್ಲ, ನಮ್ಮ ಯಜಮಾನರಿಗೆ, ಅವರಿಗೆ ಅಂಥದ್ದೆಲ್ಲ ಸೂಕ್ಷ್ಮತೆಗಳನ್ನು ಅವರು ತಿಳ್ಕೊಂಡು ಒಂದು ಪಾತ್ರವನ್ನು ಯಶಸ್ವಿಯಾಗಿ ಮಾಡಿದ್ದೇನೆ ಅನ್ನುವಂಥ ವಿಶ್ವಾಸ ನನಗುಂಟು. ಹಾಗಂತ ಇದರಲ್ಲಿ ನನ್ನದು ಒಂದೇ ಪಾತ್ರ ಇರುವುದಲ್ಲ, ನನ್ನದು 2 ಪಾತ್ರ ಉಂಟು. ಅದು ಒಂದು ಹಾಸ್ಯ ಪಾತ್ರ, ಒಂದು ಕೇಶವರಿ ತಟ್ಟಿಯ ಪಾತ್ರ. ಅದು ಹಾಸ್ಯ ಪಾತ್ರ ಏನು ಎನ್ನುವುದನ್ನು ನಾನು ಹೇಳಿದ್ರೆ ಅಷ್ಟು ಚಂದ ಇರಲಿಕ್ಕಿಲ್ಲ. ಯಾಕಂದ್ರೆ ಅದು ದನಿಗಳು ಅದನ್ನು ನನಗೆ ಬೇಕಾಗಿ ಕೊಟ್ಟಂತ ಪಾತ್ರ. ಹಾಗಾಗಿ ಅದು ಹೇಗಿರ್ಬಹುದು ಎನ್ನುವಂಥ ಕಲ್ಪನೆಯನ್ನು ನೀವು ಮಾಡಿಕೊಂಡು ನಮ್ಮ ಭಾರತ ಜನನೆಯನ್ನು ನೋಡಿ ಆ ಹಾಸ್ಯ ಪಾತ್ರ ಏನು ಅಂತ ನೀವು ಅದರ ಸವಿಯನ್ನು ಉಣಬೇಕು ಅಂತ ನಿಮ್ಮೆಲ್ಲವರಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆ. ಮಂದ ಬೆಳಕಿನಲ್ಲಿ ಕುಡಿದು ಮಂದ ಬೆಳಕು, ಮಂದ ಬೆಳಕಿನಲ್ಲಿ ಕುಡಿದು ಹಂದಿಯನ್ನು ಕೊಂದು ತಿಂದು ಕಲಾಭಿಮಾನಿಗಳಿಗೆ ರಕ್ಷಿತ್ ಶೆಟ್ಟಿ ಪಡ್ರೆ ಮಾಡುವಂತಹ ನಮನಗಳು. ಯಾವುದೇ ಒಂದು ಪ್ರಸಂಗ ಗೆಲ್ಲುವಲ್ಲಿ ಪೂರ್ವ ತಯಾರಿ ಅಗತ್ಯವಾಗಿ ಬೇಕು. 1-2 ದಿವಸಗಳ ಪರಿಶ್ರಮ ಸಾಕಾಗುವುದಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಮೇಳ ದನಿಗಳು ಶ್ಯಾಮ್ ಭಟ್ರು, ಸೊ ಅವರ ಪರಿಶ್ರಮ, ಅವರ ಪರಿಕಲ್ಪನೆ ಈ ಪ್ರಸಂಗ ಹಿಟ್ಟಾಗುವಲ್ಲಿ ಕಾರಣ ಆಗಿದೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಮಾತ್ರವಲ್ಲ, ವಾಸುದೇವ ರಂಗಭಟ್ಟಿಯವರ ಸಂಯೋಜನೆ, ಪ್ರಸಾದ್ ಮೊಗೆಬೆಟ್ಟು ಹಾಗೂ ಎಂ ಕೆ ರಮೇಶ್ ಆಚಾರ್ಯವರ ಪದ್ಯ ಇಡೀ ಪ್ರಸಂಗವನ್ನು ಗೆಲ್ಲಿಸುವಲ್ಲಿ ಕಾರಣ ಆಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ನನ್ನ ಪಾತ್ರ ಈ ಪ್ರಸಂಗದಲ್ಲಿ ಮೇನಕ್ಕೆ.
ಯಾವುದೇ ಒಂದು ಪ್ರಸಂಗ ಪ್ರಾರಂಭವಾಗುವುದು ಒಂದು ಪೀಠಿಕೆ ವೇಷ ಆಗಿರ್ಬೋದು, ಪುರುಷ ವೇಷ ಎಂಟ್ರಿ ಆಗುವುದು ಹೀಗೆ ಸಹಜ ಯಾವಾಗಲೂ. ಆದ್ರೆ ಈ ಪ್ರಸಂಗದಲ್ಲಿ ಒಂದು ಹೊಸ ರೀತಿ 3 ಪಾತ್ರಗಳು, ಮೇನಕೆ, ಮಾರುತ, ಮನ್ಮಥ, ಹೂ ಮಳೆ ಸುರಿಯ ಪದ್ಯ ಎನ್ನುವಂತಹ ಪ್ರಾರಂಭ ಆಗಿ ನಮ್ಮ ವೇಷಗಳು ಎಂಟ್ರಿ ಆಗುತ್ತದೆ. ಹೊಸ ರೀತಿಯ ಒಂದು ಕಲ್ಪನೆ. ಮೊದಲಿಗೆ ಒಂದು 10 ನಿಮಿಷದ ಶೃಂಗಾರ ನಾಟ್ಯ, ಅಂದ್ರೆ ಮೇನಕೆ, ಮಾರುತ, ಮನ್ಮಥ ಭುವಿಗಿಳುವಂಥದ್ದು. ಈ ಸನ್ನಿವೇಶ ಗೆಲ್ಲುವಲ್ಲಿ ಕಾರಣೀಕರ್ತರಾದವರು ನಮ್ಮ ಹಿಮ್ಮೇಳದವರು, ಭಾಗವತರಾದ ಚಿನ್ಮಯ ಭಟ್ ಇರ್ಬೋದು, ಚೈತನ್ಯ ಕೃಷ್ಣ ಇರ್ಬೋದು, ಹಾಗೆ ಶ್ರೀಧರ ವಿಟ್ಲ ಇರ್ಬೋದು. ಇವರ ಹಿಮ್ಮೇಳದಿಂದ ನಮ್ಮ ಪಾತ್ರಗಳು ರಂಗದಲ್ಲಿ ಮೆರವಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು. ಸ್ವರಚಿರಿಯಲಿಪಿಕ ಮೆರೆಯುವುದು, ಸ್ವರಚಿರಿಯಲಿಪಿಕ ಮೆರೆಯುವುದು, ಸ್ವರಚಿರಿಯಲಿ ಸ್ವರಚಿರಿಯಲಿಪಿಕ ಮೆರೆಯುವುದು. ಶೃಂಗಾರಭರಿತವಾದಂತಹ ಪಾತ್ರವೂ ಹೌದು, ಭಾವನಾತ್ಮಕವಾದಂತಹ ಪಾತ್ರವೂ ಹೌದು. ಈ ಹಿಂದೆ ವಿಶ್ವಾಮಿತ್ರ ಮೇನಕ್ಕಿನಂತಹ ಪ್ರಸಂಗವನ್ನು ಅದೆಷ್ಟೋ ಕಲಾವಿದರು ಮಾಡಿ ತೋರಿಸಿದ್ದಾರೆ. ಬಟ್ ಈ ಪ್ರಸಂಗದಲ್ಲಿ ಒಂದು ಹೊಸ ರೀತಿಯ ಕಲ್ಪನೆ ನಮ್ಮದು. ಅಂದ್ರೆ ಆ ರೀತಿಯ ಸಂಭಾಷಣೆಗಳು ಬೇಡ, ಹೊಸ ರೀತಿಯಲ್ಲಿ ವಿಶ್ವಾಮಿತ್ರ ಮೇನಕೆಯನ್ನು ಸಭೆಗೆ ಜನರಿಗೆ ರೀಚ್ ಆಗಬೇಕಿನಂತಹ ಕಲ್ಪನೆಯಲ್ಲಿ ವಾಸುದೇವ ರಂಗ ಭಟ್ ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಈ ಪ್ರಸಂಗದಲ್ಲಿ. ಅಂದ್ರೆ ಡೈಲಾಗ್ಸ್ ಗಳಿರ್ಬೋದು, ಹೆಚ್ಚಿನ ಕಲಾಭಿಮಾನಿಗಳು ಮೆಚ್ಚಿಕೊಂಡಿದ್ದಾರೆ. ನಿಮ್ಮ ಸಂಭಾಷಣೆ ಬಹಳ ಒಳ್ಳೆಯದಾಗಿದೆ, ತಾಳಮದ್ಲಿ ರೀತಿಯಲ್ಲಿ ಕ್ರಾಸಿಂಗ್ ಹೋಗ್ತಾ ಉಂಟು, ಅಂದ್ರೆ ಅವರ ಪ್ರಶ್ನೆಗೆ ಉತ್ತರ ಈ ತರ ಹೋಗ್ತಾ ಉಂಟು, ಸಂಭಾಷಣೆ ಗೆದ್ದಿದೆ ಅಂತ ಹೇಳ್ತಾರೆ, ಸಂತೋಷ ಆಗ್ತದೆ. ಹಾಗೆ ನಾಟ್ಯ, ನನಗೆ ಈ ಪ್ರಸಂಗದಲ್ಲಿ ಮೇನಕೆಗೆ ನಾಟ್ಯಕ್ಕೂ ಅವಕಾಶ ಉಂಟು, ಮಾತಿಗೂ ಅವಕಾಶ ಉಂಟು, ಭಾವನೆಗೂ ಅವಕಾಶ ಉಂಟು. ಒಟ್ಟಿನಲ್ಲಿ ಹೇಳುದಿದ್ರೆ ನಮ್ಮ ಈ ಮೇಳದ ಟೀಮ್ ವರ್ಕ್, ಪ್ರತಿಯೊಬ್ಬ ಕಲಾವಿದನು ಅವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪಾತ್ರವನ್ನು ಮಾಡಿದ್ದಾನೆ. ಹಾಗಾಗಿ ಪ್ರಸಂಗ ಗೆದ್ದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ತಪಸ್ಸಿನ ಬಗ್ಗೆ ಗೌರವ ಇದೆ, ನಿನ್ನ ಸೌಂದರ್ಯದ ಬಗ್ಗೆ ಪ್ರೀತಿ ಇತ್ತು. ನನ್ನ ಸ್ಥಿತಿ ಯಾಕೆ ನಿಮಗೆ ಅರ್ಥವಾಗುತ್ತಾ ಇದೆ? ನನ್ನ ಅನಿವಾರ್ಯತೆ ನಿನಗೂ ಅರ್ಥ ಆಗಬೇಕಲ್ಲ. ಇಲ್ಲ, ನೀವು ಅಗಲಿದಂತೆ ನಾನು ಅಗಲಿ ಮೇಲೇರಿ ಹೋದ್ರೆ ಈ ಮಗುವಿನ ಸ್ಥಿತಿಯನ್ನು ಗತಿಯನ್ನು ಅರ್ಥೈಸಿಕೊಳ್ಳಿ ಪ್ರಭು. ಮೇನಕ ಮಗುವನ್ನು ತೋರಿಸಿ ನನ್ನನ್ನು ಬೆದರಿಸುವ, ಆತಂಕಿತರಾಗಿಸುವ ಯತ್ನ ಬೇಡ. ಎಲ್ಲೋ ಸುತ್ತಾಡ್ತಾ ಇದ್ದ ಆಟಿಕೆ ತಂದು ಕೈಗಿಟ್ಟದ್ದಲ್ಲ. ಕರುಳ ಬಳಿಯನ್ನು ಕತ್ತರಿಸಿ ಮಗು ಅಂತ ನೀನು ಮಾಲಿಸ್ತಾ ಇರುವುದು, ಮುದ್ದಿಸ್ತಾ ಇರುವುದು, ಹೌದಲ್ಲ? ಅದನ್ನು ಹಾಗೆ ಬಿಟ್ಟು ಹೋಗುವುದಕ್ಕಾಗ್ತದೆ? ಏನು ಮಾತು? ಹಠ ಮಾಡಬೇಡಿ. ಅನಿವಾರ್ಯತೆ ಯಾವುದನ್ನು ಸಾಧಿಸಬಲ್ಲದು. ಅನಿವಾರ್ಯವಾದದ್ದು ತಪಸ್ಸು, ಅದನ್ನು ಸಾಧಿಸ್ತೇನೆ ಅಂತ ಹೊರಟು ನಿಂತಿದ್ದೇನೆ. ತಡೆಯಾಡುವಂತಹ ಭಾವುಕ ವಚನವನ್ನಾಡಬೇಡ. ಆಗದು. ಯಾಕಾಗದು? ವಿಶ್ವವನ್ನೇ ಮಿತ್ರಭಾವದಿಂದ ಕಂಡವರು ನೀವು. ನಿಮ್ಮ ವಿಶ್ವದಲ್ಲಿ ಈ ಮಗು ಶತ್ರುವಾಗುವುದಕ್ಕೆ ಬುದ್ಧಿವಂತಿಕೆಯ ಮಾತು ಬೇಡ. ವಿಶ್ವವನ್ನು ಮಿತ್ರಭಾವದಿಂದ ಕಾಣ್ತೇನೆ ಅಂದ್ರೆ ಸರ್ವರನ್ನು ಸಮಾನ ಭಾವದಿಂದ ಕಾಣ್ತೇನೆ ಅಂತ ಅರ್ಥ. ಮೇಳದ ಕಲಾವಿದರಾದ ಪ್ರಸಾದ್ ಸವಣೂರು ನಾನು ಮಾಡುವ ಅನಂತರ ನಮಸ್ಕಾರಗಳು. ಎಲ್ಲರಿಗೂ ಇರುವುದು ನಮ್ಮ ಪ್ರಸಂಗಗಳು ಯಶಸ್ವಿಯಾಗಬೇಕು, ಸಮಾಜಕ್ಕೊಂದು ಉತ್ತಮವಾದ ಸಂದೇಶ ಕೊಡಬೇಕು ಎನ್ನುವುದು. ತುಳು ಇರ್ಬೋದು, ಕನ್ನಡ ಇರ್ಬೋದು. ಪೌರಾಣಿಕ ಮೇಳ ಎನಿಸಿಕೊಂಡಂತಹ ನಮಗಿನ ಮೇಳವಾದ ನಮ್ಮ ಮೇಳದಲ್ಲಿ ಕಳೆದ 1-2 ವರ್ಷದಿಂದ ಶುಕ್ರನಂದನ ಎನ್ನುವ ಹೆಸರು ಜಯಬೇರಿ ಬಾರಿಸಿದ್ದನ್ನು ತಾವೆಲ್ಲರೂ ಆಸ್ವಾದಿಸಿದ್ದೀರಿ. ಅದರ ನಂತರ ಬಂದಂತಹ ಈ ಭಾರತ ಜನನಿ ಪ್ರಸಂಗ ಅದೇ ಹೆಜ್ಜೆಯಲ್ಲಿ ಮುಂದುವರಿಯುತ್ತಾ ಇರುವುದು ನಮಗೆಲ್ಲರಿಗೂ ಸಂತೋಷದ ವಿಚಾರ. ಎಲ್ಲಾ ಕಲಾವಿದರ ಪರಿಶ್ರಮವನ್ನು ನಾವು ಗುರುತಿಸಲೇಬೇಕು. ಪ್ರತಿಯೊಬ್ಬರೂ ಕೂಡ ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದಕ್ಕಿಂತಲೂ ನಾವು ಇಲ್ಲಿ ಗುರುತಿಸಬೇಕಾದ್ದು ಮೇಳದ ಯಜಮಾನರನ್ನ. ಅವರು ಪ್ರಸಂಗಕ್ಕಾಗಿ ಪಟ್ಟ ಪ್ರಯತ್ನ, ನಾವದನ್ನು ಗುರುತಿಸಿದ್ದೇವೆ, ನೋಡಿದ್ದೇವೆ, ಆ ಕಾರಣವಾಗಿ ಹೇಳುವುದು. ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ದಿನವೊಂದಕ್ಕೆ ಅದರ ಅಪ್ಡೇಷನ್ಗಳನ್ನು ಕೇಳಿ ಹೀಗೆ ಪ್ರಯತ್ನ ಪಡುವ, ಹೀಗೆ ಮಾಡುವ, ಬೇಕಾದ್ರೆ ಒಂದಷ್ಟು ಬಾರಿ ಅವರೇ ಅರ್ಥಗಳನ್ನು ಹೇಳಿಕೊಟ್ಟದ್ದು. ನಾಳೆ ಹುಟ್ಟಿದಂತ ನನ್ನ ಮಗು ನನ್ನಲ್ಲಿ ಕೇಳಬಹುದು, ಅಮ್ಮ ನಾನಪ್ಪನ ಕೈ ಹಿಡಿದು ನಡಿಬೇಕು ಅಂತ ಕೇಳಿದ್ರೆ ನಾನೇನಂತ ಉತ್ತರಿಸಲಿ ಅಪ್ಪ? ನಾನೇನಂತ ಹೇಳಿ? ದೊಡ್ಡವರಾದಂತ ನೀವೆಲ್ಲ ಸೇರಿ ನನ್ನ ಬದುಕಿನ ಬಟ್ಟೆಯನ್ನೇ ಕಸಿದುಕೊಂಡ್ರಲ್ಲ, ನನಗೇನು ಗತಿ ಅಪ್ಪ? ಏನು ಗತಿ ಅಮ್ಮ? ಏನು? ನನಗೆ ಈ ವರ್ಷ ಸಿಕ್ಕಿದ್ದು 2 ಪಾತ್ರಗಳು. ಒಂದು ನಾರದನ ಪಾತ್ರ, ಮತ್ತೆ ಕೊನೆಗೆ ಬರುವ ಜನಮೇಜಯನ ಪಾತ್ರ. ಪ್ರಸಂಗದ ಆರಂಭದಲ್ಲಿ ನನ್ನ ನಾರದನ ಪಾತ್ರ ವಿಶ್ವಾಮಿತ್ರರು ಮತ್ತು ಮೇನಕೆಯ ಸಂಬಂಧದ ಆ ದಾಂಪತ್ಯವನ್ನು ಬಿರುಕುಗೊಳಿಸಿ ತನ್ಮೂಲಕವಾಗಿ ಅವರ ನಡೆಯಲ್ಲಿ ಬ್ರಹ್ಮಋಷಿ ಆಗುವುದಕ್ಕೆ ನಾರದನು ಉತ್ತೇಜನ ಕೊಡುವಂತಹ ಪಾತ್ರ. ಈ ಪಾತ್ರ ನಾ ಹೇಳುವುದುಂಟಲ್ಲ, ಇತ್ತೀಚಿನ ದಿವಸಗಳಲ್ಲಿ ಎಷ್ಟೋ ಮಂದಿ ಬಂದು ನನ್ನನ್ನು ಹೇಳುವುದು ಆ ಪಾತ್ರವನ್ನು ನನಗೆ ತುಂಬಾ ಇಷ್ಟ ಆಯಿತು ಅಂತ. ಕಾರಣ
ಅದು ದನಿಗಳ ನಿರ್ದೇಶನ. ವೀಣೆಯನ್ನು ಹಾಕಿಕೊಳ್ಬೇಕು, ಹೂವನ್ನ ಕೈಗಳಿಗೆ ಕಟ್ಟಿಕೊಳ್ಬೇಕು, ಒಂದು ಚಿತ್ರಿತವಾಗಿ ನಾರದನನ್ನು ಹೇಗೆ ಗುರುತಿಸಬಹುದು ಎನ್ನುವುದನ್ನು ಅವರು ಕಲ್ಪನೆ ಕೊಟ್ಟ ಕಾರಣ ನಾವು ಅದೇ ಪ್ರಯತ್ನ ಪಟ್ಟಿದ್ದೇವೆ. ಬಳಿಕ ಬಂದಿರುವಂತಹ ಜನಮೇಜಯನ ಪಾತ್ರ, ಇದು ಪ್ರಸಂಗದ ಕೊನೆಯ ಭಾಗದಲ್ಲಿ ಬರುವಂತಹ ಪಾತ್ರ. ಇದರ ಪ್ರವೇಶ ಆಗಿ ತಾನು ಪೀಠ ನನಗೆ ಸಿಕ್ಕಬೇಕು ಹಿರಿಯವನಾಗಿ ಅಂತ ಹೇಳುವ ಒಂದು ಪಾತ್ರ. ನನಗೆ ಅದರಲ್ಲಿ ನಮ್ಮ ಮೇಳದ ಪ್ರಧಾನ ವೇಷಧಾರಿಗಳೆನಿಸಿಕೊಂಡಂತಹ ತಿರುಮಲ ಜಯಪ್ರಕಾಶ್ ಶೆಟ್ಟರೊಟ್ಟಿಗೆ ಒಂದು ಸಂವಾದ ಮಾಡುವ ಅವಕಾಶ ಸಿಕ್ಕಿದ್ದು ತುಂಬಾ ಸಂತೋಷ ಸಿಕ್ಕಿದೆ. ಅವರು ಏನು ಹೇಳಿಯಾರು, ನಾನು ಏನು ಹೇಳಬಹುದು, ಅವರು ಇವತ್ತು ಹೇಳಿದ ವಿಷಯಕ್ಕೆ ನಾಳೆ ಉತ್ತರ ಏನು ಎನ್ನುವುದನ್ನು ಹುಡುಕ್ಲಿಕ್ಕೆ ಇದೊಂದು ತುಂಬಾ ಅವಕಾಶ ಕೊಟ್ಟಿದೆ. ಎಲ್ಲರೂ ಬಂದು ಯಕ್ಷಗಾನವನ್ನು ನೋಡಿ ಎಲ್ಲರೂ ನಮ್ಮನ್ನ ಮೇಳವನ್ನು ಪ್ರೋತ್ಸಾಹಿಸಿ ಅಂತ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಈಗ ವಿಶೇಷ ಧರ್ಮ ಅನ್ನುವುದು ಹೆಚ್ಚು ನಾವು ಪಾಲಿಸಬೇಕಾದದ್ದು ಅಥವಾ ಸಾಮಾನ್ಯ ಧರ್ಮ ಅನ್ನುವುದನ್ನು ಹೆಚ್ಚು ಪಾಲಿಸಬೇಕಾದದ್ದು? ವಿಶೇಷ ಧರ್ಮ ಬಂದಾವಾಗ ವಿಶೇಷ ಧರ್ಮ ಆಗುವುದಿಲ್ಲ. ಅದು ಏನು ವಿಶೇಷವಾಗಿ ಇಲ್ಲದೆ ಇದ್ರೆ ಸಾಮಾನ್ಯ ಧರ್ಮ. ಈಗ ಸಾಮಾನ್ಯ ಧರ್ಮದಿಂದಲೇ ನಾವು ಕಂಡುಕೊಳ್ಳುವುದೇ ಇದ್ರೆ, ಈಗ ಸ್ಮೃತಿಕಾರನೇ ಸರಿಯಾಗಿ ತಿಳಿಸಿದ್ದಾನೆ. ಶ್ರೀಮಂತ್ರ ಪುತ್ರನು ಅಂದ್ರೆ ಏನು? ಧರ್ಮ ಪತ್ನಿಯಲ್ಲಿ ಒಬ್ಬ ಪುತ್ರನನ್ನು ಪಡೆದಲ್ಲಿಗೆ ಪಿತೃ ಋಣದಿಂದ ಪುರುಷನೋರ್ವನು ಮುಕ್ತ ಹೊಂದುತ್ತಾನೆ. ಹೌದು. ಹಾಗಾದ್ರೆ ಅದಕ್ಕೆ ಮುಕ್ತಿ ಹೊಂದಕ್ಕೆ ಕಾರಣವಾಗಬಹುದಾದ ಹಿರಿಯ ಮಗನನ್ನು ಹೊಂದಿಕೊಂಡು ಕಿರಿಯವರು ಬದುಕಬೇಕು. ಅವನನ್ನು ಹೊಂದಿಕೊಂಡು ಗೋವು ಇರಬಹುದು, ಭೂಮಿ ಇರಬಹುದು, ಸಂಪತ್ತು ಎನ್ನುವುದು ಬರ್ತದೆ. ಆ ಹಿರಿಯವನಲ್ಲಿ ಕಿರಿಯರಾದವರು ತಂದೆಯ ಸ್ಥಾನವನ್ನು ಕಾಣಬೇಕು ಅಂತ ಶಾಸ್ತ್ರ. ಹೌದಾ? ಹನುಮಗಿರಿ ಮೇಳದ ಸಮಸ್ತ ಅಭಿಮಾನಿಗಳಿಗೂ ನಾನು ಚಿನ್ಮಯ ಭಟ್ ಕಲ್ಲಡ್ಕ ಮಾಡುತ್ತಿರುವ ನಮಸ್ಕಾರಗಳು. ಇಂತಹ ಗಜಮೇಳದಲ್ಲಿ ಮೇರು ಕಲಾವಿದರೊಂದಿಗೆ ದುಡಿಯುವುದಕ್ಕೆ ಅವಕಾಶ ಸಿಕ್ಕಿದ್ದೇ ನನ್ನ ಭಾಗ್ಯ. ನಮ್ಮ ಮೇಳದ ಯಜಮಾನರ ಆಶಯದಂತೆ ಉಳಿದ ಪ್ರಸಂಗಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿ ಈ ಪ್ರಸಂಗ ಪ್ರಾರಂಭಗೊಳ್ಳುತ್ತದೆ. ಹೂಮಳೆ ಸುರಿಯಿತು ಎನ್ನುವಂತಹ ಪದ್ಯದಿಂದ ಬಾಣ ಬಿಡುವಂತಹ ದೃಶ್ಯ, ಮನ್ಮಥ ಮತ್ತು ಮಾರ ಒಂದಿಗೆ ಇರುತ್ತಾರೆ. ಹೊಸ ಪದ್ಯಗಳು ಅದಕ್ಕಿಂತಲೇ ಬರೆದು ಒಮ್ಮೆ ಮನ್ಮಥ ಒಮ್ಮೆ ಮಾರುತ ಈ ರೀತಿಯಾಗಿ ತೆಗೆದುಕೊಂಡು ನಾವು ಪ್ರಸ್ತುತಗೊಳಿಸ್ತಾ ಇದ್ದೇವೆ. ಅದಲ್ಲದೆ ವಾಸ್ತವತೆಯನ್ನು ತೋರಿಸುವಂತಹ ವಿಭಿನ್ನವಾದ ಇನ್ನೊಂದು ಪ್ರಯೋಗ ಎಂದರೆ ಶಾಕುಂತಲೆಯ ಎಂಟ್ರಿ ಸೀನ್, ಬಂದಳು ಜಾಣೆ ಬಂದಳು ಎನ್ನುವ ಪದ್ಯ. ಪ್ರಾಣಿಗಳೊಂದಿಗೆ, ಜಿಂಕೆ, ಮೊಲ ಮತ್ತು ದನ ಇಂತಹ ಪ್ರಾಣಿಗಳೊಂದಿಗೆ, ಅದು ವಿಶೇಷವಾಗಿದೆ. ಬಂದಳು ನಮಸ್ತೆ, ನಾನು ಶಿವರಾಜ್ ಭಜಕೋಡ್ಲು. ಈ ಪ್ರಸಂಗ ಯಶಸ್ವಿಗೆ ಮೂಲ ಕಾರಣ ನಮ್ಮ ದನಿಗಳು. ಈ ಪ್ರಸಂಗದಲ್ಲಿ 2 ಪಾತ್ರವನ್ನು ನಾನು ನಿರ್ವಹಿಸ್ತಾ ಇದ್ದೇನೆ. ಮೊದಲ ಭಾಗ ಪೀಠಿಕೆಯಲ್ಲಿ ಮನ್ಮಥನಾಗಿ ಕಾಣಿಸಿಕೊಂಡಿದ್ದೇನೆ. ಕೊನೆಯ ಭಾಗದಲ್ಲಿ ಸರ್ವದಮನನಾಗಿ ಕಾಣಿಸಿಕೊಂಡಿದ್ದೇನೆ. ತಂಡದ ಬಾಲಕ ನಾನಲ್ಲ, ತಂಡದ ಬಾಲಕ ನಾನಲ್ಲ. ಮೊದಲ ಭಾಗ ವಿಶ್ವಾಮಿತ್ರ ಮೇನಕೆ. ಎಲ್ಲ ಮೇಳದಲ್ಲಿ ದೇವೇಂದ್ರನ ಒಡ್ಡೋಲಗ ತಗೊಳ್ತಾರೆ. ಆದರೆ ನಮ್ಮ ಈ ಮೇಳದಲ್ಲಿ ಬೇರೆಯೇ ಒಂದು ವಿಶಿಷ್ಟವಾಗಿ ಕಾಣಬೇಕು ಎನ್ನುವ ಉದ್ದೇಶದಿಂದ ಮೇನಕೆ, ಮಾರುತ, ಮನ್ಮಥ ನೇರವಾಗಿ ದೇವಲೋಕದಿಂದ ಭೂಲೋಕಕ್ಕೆ ಇಳಿಯುವ ಒಂದು ಸನ್ನಿವೇಶ, ಅದನ್ನು ನೃತ್ಯ ರೂಪಕವಾಗಿ ಮಾಡಿದ್ದಾರೆ.
5 ಬಾಣಗಳು ಬಿಡುವ ಒಂದು ಸನ್ನಿವೇಶ. ಎಲ್ಲ ಮೇಳದಲ್ಲಿ 5 ಬಾಣ ಬಿಡುವಾಗ ಅದಕ್ಕೂ ಪದ್ಯ ಇಲ್ಲ, 5 ಬಾಣ ಬಿಡ್ತಾರೆ ಹೋಗ್ತಾರೆ. ಆದರೆ ಈ ಮೇಳದಲ್ಲಿ ವಿಶಿಷ್ಟವಾಗಿ ನಮ್ಮ ದನಿಗಳು ಅದಕ್ಕೆ ಬೇಕಾಗಿ ಪದ್ಯವನ್ನು ಬರೆಸಿ 5 ಬಾಣಗಳು, ಅಂದ್ರೆ 5 ಬಾಣಗಳು ಇಬ್ಬಿಬ್ಬರಿಗೂ 5 ಬಿಡ್ತೇವೆ. ಅದು ಎಲ್ಲ ಮೇಳದಲ್ಲಿ ಹಾಗೆ ಮಾಡುವುದಿಲ್ಲ, ಒಂದು 5 ಮಾತ್ರ ಬಿಡುದು. ನಾವು ಬಿಡುವಾಗ ಇಬ್ಬರಿಗೂ ಮೇನಕೆಗೊಂದು ವಿಶ್ವಾಮಿತ್ರನಿಗೊಂದು ಬಿಡ್ತೇವೆ, ಒಟ್ಟಾಗಿ 10 ಆಗ್ತದೆ. ಪರಿಮಳನಾಸಿಕ ಸ್ಪರ್ಶ ಹೊಸ ಪರಿಯಲಿ ತುಂಬಿತು ಹರ್ಷ. ಪರಿಮಳನಾಸಿಕ ಸ್ಪರ್ಶ ಹೊಸ ಪರಿಯಲಿ ತುಂಬಿತು ಹರ್ಷ. ಈ ಪ್ರಸಂಗದ ಯಶಸ್ವಿಗೆ ಕಲಾವಿದರೆಲ್ಲರೂ ತಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡ್ತಾರೆ. ಆದರೆ ಈ ಯಕ್ಷಗಾನದ ಈ ಪ್ರಸಂಗವು ಹೆಚ್ಚಿನ ಮಟ್ಟಿನಲ್ಲಿ ಇನ್ನೂ ಯಶಸ್ವಿಗೊಳಿಸುವುದಕ್ಕೆ ಮೂಲ ಕಾರಣರಾಗಬೇಕಾದವರು ಪ್ರೇಕ್ಷಕರು, ನಮ್ಮ ಅಭಿಮಾನಿಗಳು. ನಿಮ್ಮ ಊರಿನಲ್ಲಿ ಈ ಪ್ರಸಂಗ ಎಲ್ಲಾದರೂ ಆಗುತ್ತಿದ್ದರೆ ಬಂದು ನೋಡಿ, ನಮ್ಮ ಏನಾದರೂ ತಪ್ಪುಗಳಿದ್ರೆ ಹೇಳಿ, ಅದನ್ನು ತಿದ್ದಿಕೊಳ್ಳುವ ಪ್ರಯತ್ನ ನಾವು ಮಾಡ್ತೇವೆ. ಪ್ರೇಕ್ಷಕ ಅಭಿಮಾನಿ ಬಳಗದವರಲ್ಲಿ ಒಬ್ಬ ಕಲಾವಿದನಾಗಿ ನನ್ನ ವಿನಂತಿ ಏನಂದ್ರೆ, ಕಲೆಯನ್ನು ಮತ್ತು ಕಲಾವಿದರನ್ನು ಬೆಳೆಸಬೇಕು ಅಂತ ಇದ್ರೆ ಕೇವಲ ಮಾಧ್ಯಮದ ಮುಖೇನವಾಗಿ ಈ ನಮ್ಮ ಯಕ್ಷಗಾನದ ಕಲೆಯನ್ನು ಆಸ್ವಾದಿಸುವುದಲ್ಲ, ತಮ್ಮ ಮನೆಯ ಪಕ್ಕದಲ್ಲಿ ಸಮೀಪದಲ್ಲಿ ತಮ್ಮ ಊರಿನಲ್ಲಿ ಇಂತಹ ಪ್ರದರ್ಶನಗಳು ನಡೆಯುವಂತಹ ಸಂದರ್ಭದಲ್ಲಿ ತಾವು ಒಬ್ಬ ಯಕ್ಷಗಾನ ಅಭಿಮಾನಿಯಾಗಿ ಪ್ರೇಕ್ಷಕರ ವರ್ಗದ ಸಾಲಿನಲ್ಲಿ ತಾವು ಕುಳಿತು ಈ ಕಥೆಯನ್ನು ಆಸ್ವಾದಿಸಿದ್ರಿ ಅಂತಾದ್ರೆ ಕಲಾವಿದರಿಗೂ ಮತ್ತು ಕಲಾಮಾತೆಗೆ ನೀವು ಕೊಡುವಂತ ಇದಕ್ಕಿಂತ ದೊಡ್ಡ ಕೊಡುಗೆ ಬೇರೆ ಯಾವುದೂ ಇಲ್ಲ ಎನ್ನುವುದು ನನ್ನ ನಂಬಿಕೆ. ನೀನು ಇದನ್ನು ಯಶಸ್ವಿ ಆಗುವಲ್ಲಿ ಈ ಪ್ರಸಂಗವನ್ನು ಆಯೋಜಿಸಿದಂತಹ ಸಂಘಟಕರಿಗೆ, ನೋಡಿ ಕೇಳಿ ಪ್ರೋತ್ಸಾಹಿಸಿ ಬೆಂಬಲವನ್ನು ಒದಗಿಸಿದಂತಹ ಪ್ರೇಕ್ಷಕರಿಗೆ ಹನುಮಗಿರಿ ಮೇಳದ ಎಲ್ಲ ಕಲಾವಿದರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಕೆಳ್ಮಣಿ ನೀ ಸಗನ ಸುಧಾಮಣಿ ಕಲ್ಮಣಿ ಛಲ ಗೆಲುವಿನ ಶಕ್ತಿ ಸ್ವರೂಪಿಣಿ ನೆಲ ನಲಿವಿನ ಭಾಗ್ಯದ ರಂಗಿಣಿ ಸತಿ ಸೀಮಂತಿನಿ ಪತಿ ಸಂಮೋದಿನಿ ಮತಿ ಸಂತೋಷಿನಿ ಚತು ಸಂಜೀವಿನಿ